ಸೇವೆ ತುಳುನಾಡು ದೈವ ದೇವರುಗಳ ನೆಲೆನೀಡು. ಪರಶುರಾಮ ಸೃಷ್ಟಿ ನಮ್ಮಿ ತುಳುನಾಡಿನಲ್ಲಿ ಹೆಜ್ಜೆಗೊಂದರಂತೆ ದೈವ ದೇವರುಗಳ ಕ್ಷೇತ್ರಗಳು ಕಾಣಸಿಗುತ್ತೆ. ಅಂತಹ ದೈವ ದೇವರುಗಳ ಕ್ಷೇತ್ರಗಳ ಇತಿಹಾಸವೇನು, ವಿಶೇಷತೆಗಳೇನು, ಇವೆಲ್ಲವನ್ನ ಪ್ರಚುರಪಡಿಸುವಂತಹ ಕಾರ್ಯಕ್ರಮವೇ ದೈವ ದೇವರು. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಾನು ಕವಿತಾ ಮಾಣಿ. ನಾವಿವತ್ತು ಉಡುಪಿ ಜಿಲ್ಲೆಯ ಪಡುಬಿದ್ರೆಯಲ್ಲಿರುವಂತಹ ಶ್ರೀ ಆದಿಶಕ್ತಿ ಆದಿಮಾಯೆ ಮಂತ್ರ ದೇವತೆ ಹಾಗೂ ಸ್ವಾಮಿ ಕೊರಗಜ್ಜ ಸನ್ನಿಧಿಯಲ್ಲಿದ್ದೇವೆ. ಇಲ್ಲಿ ವಿಶೇಷ ಕೋಲೋತ್ಸವ ನಡೆಯಲಿದೆ. ಹಾಗಾದ್ರೆ ಈ ಸಂಭ್ರಮ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಪರಶುರಾಮ ಸೃಷ್ಟಿಯ ನಮ್ಮಿ ತುಳುನಾಡಿನಲ್ಲಿ ಹೆಜ್ಜೆಗೊಂದರಂತೆ ದೈವ ದೇವರು ಪುಣ್ಯಕ್ಷೇತ್ರಗಳು ಕಾಣಸಿಗುತ್ತೆ. ಅಂತಹ ಪುಣ್ಯಕ್ಷೇತ್ರಗಳಲ್ಲಿ ಉಡುಪಿ ಜಿಲ್ಲೆಯ ಪಡುಬಿದ್ರೆಯ ಅಲಂಗಾರಿನಲ್ಲಿರುವಂತಹ ಶ್ರೀ ಆದಿಶಕ್ತಿ ಆದಿಮಾಯೆ ಮಂತ್ರದೇವತೆ ಹಾಗೂ ಸ್ವಾಮಿ ಕೊರಗಜ್ಜನ ಸನ್ನಿಧಾನ ಕೂಡ ಒಂದು. ಮಹಾಲಿಂಗೇಶ್ವರ ಹಾಗೂ ಮಹಾಗಣಪತಿ ಇರುವಂತಹ ಪುಣ್ಯ ಮಣ್ಣಿನಲ್ಲಿ ಶ್ರೀ ಆದಿಶಕ್ತಿ ಆದಿಮಾಯೆ ದೇವಿಯ ಸೇವೆ ನಿರಂತರವಾಗಿ ನಡೀತಾ ಬಂದಿದೆ. ಇಲ್ಲಿ ಕೊರಗಜ್ಜ ದೈವಗೂ ಸೇವೆ ನಡಿಬೇಕು ಅನ್ನೋ ಅಪ್ಪಣೆಯನ್ನ ಇಲ್ಲಿನ ಆದಿಶಕ್ತಿ ದೇವಿ ನೀಡಿರುವುದರಿಂದ ಅಲ್ಲಿ ಕೊರಗಜ್ಜನಿಗೆ ಕೂಡ ಸೇವೆ ನಡೆಯಲು ಆರಂಭವಾಯಿತು. ಇದರ ಜೊತೆಗೆ ಇಲ್ಲಿ ಪರಿವಾರ ದೈವಗಳಾದ ಅಣ್ಣಪ್ಪ ಪಂಜುರ್ಲಿ, ಮಂತ್ರದೇವತೆ ಕಲ್ಕುಡ ಕಲ್ಲುಟ್ಟಿ, ಚಾಮುಂಡಿ, ಗುಳಿಗ, ನಾಗ ಹಾಗೂ ರಕ್ತೇಶ್ವರಿಗೆ ಇಲ್ಲಿ ವಿಶೇಷ ಸೇವೆಗಳು ನಡೆಯುತ್ತೆ. ಕಾಂತುಬೈದ್ಯ ಬರ್ಕದ ಬಾಮುಡು ಸಾಲಮಾನ್ಯ ಸತ್ಯರಿತ್ತನಲ್ಲ ಕಲವರ ಪತ್ತನ ಶಕ್ತಿ ಜಾತನ ಕಾಂತುಬೈದ್ಯ ಕನ್ನಡ ಕನದುಕತೆ ಪೂಜಿತನ ಪೊರ್ತು ಪಂಚಪತ್ತಂಜಿ ಬೈದನ ಚವಡಿ ಬತ್ತಂಡೆ ಎಲ ಬರ್ಕದ ಬಾಮುಡು ಕಲವರನ ಕಾಟ ಜಾಸ್ತಿ ಆಗ್ತದೆ ಎಂಕು ಸಹಾಯಕಭೂತ ಮೂಲಕ ದೈವ ಬೋಡುಂದು ಕೆಂಡೆ ಅಂಚಿತನ ಶಕ್ತಿ ಈ ರಾಜ್ಯಡಿದ್ದಿ ಸಾರತಮಲ್ಲ ತೆನ್ಕಾಯ ರಾಜ್ಯಡುಂಡು ಸಾರತಮಲ್ಲ ತೆನ್ಕಾಯ ರಾಜ್ಯಗ ಬೋಡುಂದು ಪಂಡಿರು ಕಾಂತುಬೈದ್ಯರ ಪತ್ತಂಜಿ ಬೈದರ ಒಪ್ಪ ತಪ್ಪಂಡಿರು ಸಾರತಮಲ್ಲ ನಾಡು ತೆನ್ಕಾಯ ರಾಜ್ಯಗ ಬರ್ಪುಚಿತನ ಕಾಲ ಸಾರತಮಲ್ಲ ತೆನ್ಕಾಯ ರಾಜ್ಯ ಗುಂಟಾಲ ಜಂತಿ ಗುಂಟಾಲ ಮತ್ತೆ ದೇವರವರ ಬಾಗಡು ಗುಬ್ಬಿ ದೇವರ ಎಡತ ಬಾಗಡುತ್ತ ಮಾಯದ ಶಕ್ತಿ ನೀನು ಕಾಂತುಬೈದ್ಯ ಗುಂಟಾಲ ಜಂತಿಲ ಹಟಕಡದ ಚರಕೊಯ್ದ ನಿನಪತಮ ಸುತ್ತರಾಡಿ ಬಗ್ಗೆ ನಿರನಮ್ಮದಿಕ ಅಗರತಮ್ಮನ ಕೊರ್ಪುಚಿತನ ಕಾಲ ಆದಿಮೂಜಿ ನಿರಪಡೆ ಕಲವರ ಮತ್ಕೋಡಿ ಉತ್ತಮೋಡಿ ಕೆಪ್ಪಾದೋಡಿ ಕಾಂತಬೈದ್ಯ ಮಂತ್ರ ದೇವರ ಪ್ರಾಪನ ಬಿಡುತ್ತಂಡ ನನ್ನ ಕಟ್ಟಿಯಿಂದ ಜತ್ತಿ ಮಕ್ಕಳು ನಿರ್ಧಾರಬತ್ತನ ತುಳುನಾಡಿ ಕನ್ನಡ ಜಿಲ್ಲೆ ಪರಶುರಾಮ ಹೆಚ್ಚಿಡು ಹಲವಾರು ಕೇಟು ಕೆಲವಾರು ಪ್ರಭುಮ ನಿರ್ಣಯ ದೀಪಾದು ಈ ಗ್ರಾಮಡು ವೈಭವಡು ರಾಜ್ಯಭಾರ ದೇವದೇವರನ್ನ ಪಾದ ಬದ್ದದು ಯಾವ ಶತಮಾನಕ ನಡೆಸಲ್ಪಡಿದ ಪಂಚವರದ ಮರಳು ಮಾಯ ಪ್ರಕಾರ ಗಜಪಾಡದ ನಿಜಾತ ಲೆಕ್ಕಾಚಾರ ಮಾನವರ್ಗ ಮಧ್ಯಪರ ಸಾಧ್ಯ ವರ್ಷಭದ್ರಾಡ ತಿಂಗಳು ಆವೇದನ ಆವರ್ತಕ್ಕಂಥ ಸೇವೆ ನಿನ್ನೆಚ್ಚ ಪ್ರಕಾರ ಮತ್ತೊಂದು ಬೈದಲ್ಲ ತಿಂಗೋದ ಕಟ್ಟೆ ಕೊರಗಜ್ಜಗ ತಿರುಸಿಂಗಾರ ಸೇವೆ ನಂಡ ಈ ಮಂಡಳ ಮೂರ್ತಿಗಳ ನಿರ್ಣಯ ಪತಿಮಾದಿತ್ಯ ರಾಜಕಾಲದಲ್ಲಿ ರಟ್ಟುತ್ತರ ವಾಕ್ಯಂಕೆ ಮುಂಚಿತ ಅನಾದಿ ಕಾಲದ ಕಟ್ಟೆ ಪೂರ್ವಕಾಲದ ಪದ್ಧತಿ ಆ ಪ್ರಕಾರವಾದ ಚಾಕರಿ ಬಾಲ ಸುದ್ದಮುದ್ರಿಗೆ ಮಲ್ಪಾದಿನ ಮುಂಭಾಗಡು ಉಂತ ಕಾಡು ಇರುವಾದ ಕಟ್ಟಡಿ ಅಲ್ಪ ಪ್ರಾಯದ ಮಾಯನಿನ ಏಳು ಪ್ರಾಯದ ಮಾನವಿತ್ತು ಲೆಪ್ಪುಂಚಿನ ಪೊರ್ತಪ್ಪೆ ಜೋಡಿಂತಿನ ಜೋಡಣ ಅನೇಕ ತಪ್ಪ ಇಪ್ಪರ ವತ್ತನ ಈ ಪೊರ್ತುಗಳಿಗೆ ವಿಷಗಳಿಗೆ ಬಂದ್ಪುರ ಬಾದಿಪರ ಯಾವು ವಿಷಯಗೆತ್ತನ ಮಧ್ಯಮಾರ್ಗೊಂದು ಗರಡಬಾಗಿ ಆವನ್ ಮಲ್ಪಲ ನಮ್ಮೆಂಚಿನ ಕುಲಕುಟುಂಬ ರಾಜ್ಯ ಪತ್ತುಕೂಡದ ಅಪೇಕ್ಷಣೆ ಬರ್ತು ರಾಮದೇವನ ಪಾದನ್ ಬತ್ತಲ್ಲ ಸೀಮೆದೇವನ ಬರಾಬರಿಕೆಯನ್ನು ಬತ್ತಲ್ಲ ಪುರ ಹಿರಿಯಾಕಳ ಧರ್ಮನ ತುಂಬುದಿವಲ್ಲ ಸಾರತಮಲ್ಲ ತೆನ್ಕಾಯ ರಾಜ್ಯ ಗುಂಟಾಲ ಜಂತಿ ಗುಂಟಾಲ ಮಂತ್ರಿಗಳನ್ನ ಪಾರಿಗೆತ್ತಲ್ಲ ಗಂಗು ವೈದ್ಯ ಪತ್ತಂಜಿ ವೈದ್ಯ ಕಾಂತು ವೈದ್ಯನ ಪಾರಿಗೆತ್ತಲ್ಲ ಸೋಮ ವೈದ್ಯ ಚೆನ್ನು ವೈದ್ಯ ದುಗ್ಗ ವೈದ್ಯ ಕೊರಗ ವೈದ್ಯನ ಪಾರಿಗೆತ್ತಲ್ಲ ಎಲ್ಲ ತರಹದ ರಾಯಿರಂದಾಳ ಕಟ್ಟಣದ ಪಾರಿಗೆತ್ತಲ್ಲ ಆರಾಧ್ಯ ಉರ್ದು ವೀರಾಜ್ಯ ಬಂಧಕ ಗ್ರಾಮದೇವನ ಪಾರಿಗೆತ್ತಲ್ಲ ಗ್ರಾಮದೇವದ ಬಲವತ್ತಲ್ಲ ಕುಲವಾಡಿ ಕ್ರಮದ ಭಕ್ತಿಂಚುಲ ಭಗವದ್ಭಕ್ತನ ಭಕ್ತಿಂಚುಲ ಆಕಾಶ ಬುಡ್ಲಪ್ಪ ಭೂಮಿಡಾಲ ಭೂಮಿಬುಡ್ಡ ಮನಂಚರಲ್ಲ ಮನವಂಚ ಬುಡ್ಡ ಪ್ರತಿಮುಡ ಶ್ರೀ ಕ್ಷೇತ್ರಕ್ಕೆ ಮಹರ್ಷಿ ಶ್ರೀ ಆನಂದ ಗುರೂಜಿಯವರು ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಇಲ್ಲಿ ನಿರಂತರ ಅಮಾವಾಸ್ಯೆಯ ದಿನ ಕೋಲ ಸೇವೆ ನಡೆದರೆ ಈ ಕ್ಷೇತ್ರದ ಮಹಿಮೆ ಇನ್ನಷ್ಟು ಹೆಚ್ಚಾಗಲಿದೆ, ಪ್ರಸಿದ್ಧಿಯನ್ನ ಪಡೆಯುತ್ತೆ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿಯವರೆಗೂ ಪ್ರತಿ ಅಮಾವಾಸ್ಯೆಯ ದಿನ ಶ್ರೀ ಕ್ಷೇತ್ರದಲ್ಲಿ ಸೇವೆಗಳು ನಡೀತಾ ಬಂದಿದೆ. ಕೆಲವು ವರ್ಷ ಅಂಡು ಕೆಲವು ಕಾಲ ಅಂಡು ಮುಲ್ಪ ಅಪ್ಪೆ ಆದಿಶಕ್ತಿನ ಈ ಪವಿತ್ರ ಈ ಜಾಗಡ ಅಜ್ಜನಲ ಒಂಜಿ ಸೇವಾ ಉಡು ಬಂದು ಅಪ್ಪಣೆ ಅಂಡು ಆ ಪ್ರಕಾರವಾದ ಎಂಕುಲು ಜತ್ತ ಅವೇ ಪುರ್ತಾನಗ ಮೂಲು ಪರಿವಾರ ಶಕ್ತಿದಾದ ಒಣದಂಡ
ಆದಿಶಕ್ತಿ ಅಮ್ಮನ ನಡುಟು ಪರಿವಾರ ಶಕ್ತಿ ಅಣ್ಣಪ್ಪಂಜಿರಳಿ ಅವೇ ರೀತಿಡು ಮಂತ್ರದೇವತೆ ಹೊರ್ತೆಪಂಜಿರಳಿ ಕಲ್ಲೊಟ್ಟಿ ಚಾವುಂಡಿ ಗುಳಿಗೆ ರಾವು ಸ್ವಾಮಿ ಕೊರಗಜ್ಜ ಈ ಪವಿತ್ರ ನಾಗರಕ್ತೇಶ್ವರಿ ಈ ಜಾಗಡು ಈತ ಶಕ್ತಿಲುಲ್ಲ ಪವಿತ್ರವಾದ ಮಣ್ಣಡು ಸಂಪೂರ್ಣವಾದ ಎಂಗ್ಲ ಅನಾದಿ ಕಾಲ ಮಲ್ತೊಂಬತ್ತು ದಿನ ಚಾಕಿರಿಡು ಈ ಶಕ್ತಿಲ್ನ ಸೇವೆ ಮಲ್ತೊಂದು ನಿರಂತರವಾದ ನವರಾತ್ರಿ ಸೇವೆ ಅಂಚೆನೆ ವರ್ಷದ ಮೇ ಇಟ್ವರೆಗೂ ವರ್ಷ ಸೇವೆ ಮಲ್ತೊಂದುಲ್ಲ ಅವೇ ರೀತಿಡು ಭಕ್ತಿರು ಕೆಲವು ಜನಕ್ಕೆ ಬತ್ತದು ಭಕ್ತಿರ್ನ ಕುಲು ಹೆಚ್ಚಿಗೆ ಅವರು ಬತ್ತಿಯರು ಆಗಲ್ಲ ಪೂರ ಕಷ್ಟ ಪೂರ ಈ ಮಣ್ಣು ಪರಿಹಾರ ಅಂಡು ಒಂಜಿ ಕೆಲವು ಜನಕ್ಕಲ್ನ ಆದಿಶಕ್ತಿನ ಅಪ್ಪೆನಡು ಖಾಲಿ ಗಂಧ ಪ್ರಸವದೊಡೆ ಒರಿಯನ್ನ ಒಂಜಿ ಆಜಿ ತಿಂಗೋಲು ಬಂದಿನ ಕೆ ಎಮ್ ಸಿ ಡಾಕ್ಟ್ರು ಆಜೇ ತಿಂಗೋಲು ಆಜಿ ತಿಂಗಳು ಅದಿನಿ ಗಂಧ ಪ್ರಸವದೊಡೆ ಗುಣ ಅಂಡು ಆಯ್ನ ನಿಜವಾದ ಡಾಕ್ಟ್ರ್ ಟಾಟಾ ಬಾಂಬೆದ ಡಾಕ್ಟ್ರ್ನಾಗುಲ್ಲ ಬಿಡ್ತೇರು ಪಂಡ ಮುಲ್ತ ಡಾಕ್ಟ್ರ್ನಾಗುಲ್ಲ ದಾದ ಬಂಡೇರು ಬಂಡ ಆಜಿ ದಿನ ಅಂಚಿತ್ತಿನ ಈ ಮಣ್ಣಡು ಆಜೆ ಆಯ್ತು 7-8 ವರ್ಷ ಉಳ್ಳೆ ಇಡೇ ಬರಂದುಳ್ಳೆ ನಿರಂತರವಾದ ಬೊಕ್ಕಲ ಬರ್ರೆ ಅಂಚೆ ಅದು ನಿರಂತರವಾದ ಕೆಲವು ಜನತ ಸೀಕ ಸಂಕಟ ಪೂರ ಪರಿಹಾರ ಅಂಡು ಅಂತೆಯೇ ಅಲಂಕಾರಿನ ಆದಿಶಕ್ತಿ ಆದಿಮಾಯೆ ಮಂತ್ರದೇವತೆ ಹಾಗೂ ಸ್ವಾಮಿ ಕುರಗಜ್ಜ ಸನ್ನಿಧಾನದಲ್ಲಿ ಆದಿಮಾಯೆಯನ್ನ ವಿಶೇಷವಾಗಿ ಪೂಜಿಸಲಾಗುತ್ತೆ. ಶ್ರೀ ಕ್ಷೇತ್ರದಲ್ಲಿ ನವರಾತ್ರಿ ದಿನ ವಿಶೇಷವಾಗಿ ಪೂಜೆಗಳು ಕೂಡ ನಡೆಯುತ್ತೆ. ದರ್ಶನ ಸೇವೆಯ ಸಂದರ್ಭ ಹಲವಾರು ಭಕ್ತರು ಆಗಮಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಇನ್ನು ಶ್ರೀ ಕ್ಷೇತ್ರದಲ್ಲಿ ಮೇ 3ರಿಂದ ಮೇ 9ರವರೆಗೆ ನಾಗದೇವರಿಗೆ ಪುನಃ ಪ್ರತಿಷ್ಠೆ, ಬ್ರಹ್ಮಕಲಶಾಭಿಷೇಕ ಹಾಗೂ ಕೋಲೋತ್ಸವ ನಡೆಯಲಿದೆ. ಮೇ 9ರಂದು ವಿಶೇಷವಾಗಿ ಶ್ರೀ ಆನಂದ ಗುರೂಜಿಯವರು ಆಗಮಿಸಲಿದ್ದು ವಿಶೇಷ ಚಂಡಿಕಾ ಯಾಗ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಎಂಕಲ್ನ ಹಿರಿಯರು ನಮ್ಮ ದಿನ ಒಂದು ಮಣ್ಣು ಎಂಕಲ್ನ ಎನ್ನ ದಾಬಂಡ ಹಿರಿಯರು ಆ ಕೊರಗಜ್ಜನ ಆರಾಧನೆ ಮಲ್ತೊಂದಿತ್ತೇರು ಆರು ಕರಿಬಕ್ಕ ಎನ್ನ ಅಮ್ಮ ದಾದ ಬಂಡೇರು ಬಂಡ ಆರ್ಲ ಕರಿದು ಪೋಯರು ಅಮ್ಮ ಪಣ್ಣೆಂಜಿನ ಪಾತೆರೆ ಬಂಡ ಮಗ ಬೊತ್ತಾಯಿ ನಂದಲ ತೆಕ್ಕಾರೆ ಬಿಡುಚಿ ಒಂದು ಪವಿತ್ರವಾಯಿನ ಅಂಚನೆ ನಿನ್ನಕ್ಕೆ ಆಶೀರ್ವಾದೊಂಡು ನೀನು ಮಲ್ತೊಂಬಲ್ಲಂದ ಪೆದ್ದೆ ಅಪ್ಪೆ ಅಮ್ಮ ಎನ್ನ ಪಣ್ಣೆ ಪಾತೆರೆ ಅವೇ ಪ್ರಕಾರ ಇದ್ದ ಮುಟ್ಟ ವಿಶೇಷ ಒಂಜಿದಾದ ಬಂಡ ಧಾರ್ಮಿಕ ಸೇವೆ ಉಂಡು ಎಲ್ಲಂಜಿದ ಬ್ರಹ್ಮಕಲಶ ಮೇ 3 ತಾರೀಕು ಹಿಡಿದು ಸ್ಟಾರ್ಟ್ ಆಪುಂಡು. ಮೇ 3ಕ್ಕೆ ಅಂಚೆನೆ ಮೇ 4 ತಾರೀಕು ದನಿ ಅಲ್ಲ ಒಂದುಂಡು 5ನೇ ತಾರೀಕು ದನಿ ಬ್ರಹ್ಮಕಲಶ ಮೇ ಗುರುಜಿ 5ನೇ ತಾರೀಕು ದನಿ ಬ್ರಹ್ಮಕಲಶ ಅಂಡ 6ನೇ ತಾರೀಕು ದನಿ ನಾಗನ 7ನೇ ತಾರೀಕು ದೈವಕ್ಕೆ ಪರಿವಾರ ಕೋಲ ಅವತ್ತಂದೆ 2ನೇ ತಾರೀಕು ಶನಿಕತೆ ಮುಲ್ಪ ನಿರಂತರವಾದ ತಾಳಮದ್ದಲ ಸೇವೆ ಅವತ್ತು ಅಂದೆ 1ನೇ ತಾರೀಕು ದನಿ ಗುರೂಜಿ ಬರ್ಪೇರು ಗುರೂಜಿನ ಅಲ್ಪ ಚಂಡಿಗೆಯಾಗ ಆಯ್ನೆ ಬೆಟ್ಟೆ ಗುರೂಜಿನ ಮಹಾಮಂಗಳರಾತಿ ಅಲ್ತಿರ್ದ ಪಕ್ಕ ಸೀದಾ ಮಾಲಿಂಗೇಶ್ವರ ಮಹಾಗಣಪತಿ ದೇವರನ ಸನ್ನಿಧಾನಡು ಗುರೂಜಿನ ಎಂಕಲು ಧಾರ್ಮಿಕ ಮೆರವಣಿಗೆಯಲ್ಲಿ ಸಮರ್ಪಣೆ ಸನ್ನಿಧಾನಕ್ಕೂ ಅವೇನು 3 ಗಂಟೆ ಇರ್ದು ಮಾಲಿಂಗೇಶ್ವರ ಮಹಾಗಣಪತಿ ದೇವ ಹಿಡಿದು ಧಾರ್ಮಿಕ ಬಣ್ಣ ಅಲ್ತಿರ್ದು ಮೆರವಣಿಗೆಯಲ್ಲಿ ಸಂಬತ್ತದು ಮೂಲ 5 ಗಂಟೆ ಇರ್ಬೇಕು ಧಾರ್ಮಿಕ ಸಭಾ ಕಾರ್ಯಕ್ರಮ ಮಲ್ಪ. ನಾವು ಏನೇ ವಸ್ತುಗಳನ್ನು ಕಳ್ಕೊಂಡ್ರು ಅಥವಾ ನಮ್ಮ ಯಾವುದೇ ಕಷ್ಟಗಳು ಬೇಗನೆ ಪರಿಹಾರವಾಗಬೇಕು ಅಂತ ಹೇಳಿದರೆ ನಾವು ಮೊದಲನೇದಾಗಿ ಯಾವ ದೇವರ ಮೊರೆ ಹೋಗ್ತೇವೆ ಅಂತ ಹೇಳಿದರೆ ಅದು ಕೊರಗಜ್ಜ ದೈವನದ್ದು. ಹಾಗಾದರೆ ಈ ಕೊರಗಜ್ಜ ದೈವನ ಕೋಲೋತ್ಸವ ಹೇಗಿದೆ? ಹಾಗೆಯೇ ಈ ಕ್ಷೇತ್ರದಲ್ಲಿ ಬರೀ ಹಣತೆಯಿಂದ ಮಾತ್ರ ಇಲ್ಲಿ ದೀಪವನ್ನು ಉರಿಸಲಾಗುತ್ತೆ, ಬೇರೆ ಯಾವುದೇ ದೀಪವನ್ನು ಇಲ್ಲಿ ಉರಿಸಲಾಗ್ತಾ ಇಲ್ಲ. ಹಾಗಾದರೆ ಈ ಕೋಲೋತ್ಸವ ಹೇಗಿದೆ?
ಇಲ್ಲಿನ ಅದೆಷ್ಟೋ ಜನ ಇಂದಿಗೂ ತಮ್ಮ ವಸ್ತುಗಳು ಕಾಣೆಯಾದ್ರೆ ಮೊದಲು ತಾವಿದ್ದ ಜಾಗದಲ್ಲಿ ಕಾಳಿಕ ಪುರುಷ ಕೊರಗಜ್ಜನ ನೆನೆದು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ತಾರೆ. ಇಷ್ಟಾದರೆ ಸಾಕು, ತಾವು ಕಳೆದುಕೊಂಡ ವಸ್ತುಗಳು ಮತ್ತೆ ಕೈ ಸೇರೋದು ಸೂರ್ಯನಷ್ಟೇ ಸತ್ಯ ಅನ್ನೋದು ಕೊರಗಜ್ಜನ ಭಕ್ತರ ನಂಬಿಕೆಯ ನುಡಿ. ಇನ್ನು ಕಷ್ಟಗಳು ಎದುರಾದಾಗಲೂ ಭಕ್ತವಲಯ ಕೊರಗಜ್ಜನ ಹೆಸರು ಕೂಗಿದ್ರೆ ಸಾಕು, ಕಷ್ಟಗಳೆಲ್ಲ ಕಣ್ಮುಚ್ಚಿ ತೆಗೆಯುವುದರೊಳಗೆ ಮಾಯವಾಗುತ್ತೆ ಅನ್ನುವ ಅಚ್ಚಲ ನಂಬಿಕೆ ಕೂಡ ಇದೆ. ಮಹಿಮೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ನಾನು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಭೇಟಿಯನ್ನು ನೀಡ್ತಾ ಇದ್ದೇನೆ. ಈ ಒಂದು ಕ್ಷೇತ್ರದಲ್ಲಿ ನೆಲೆಸಿರುವಂತಹ ದೇವರುಗಳು, ಆದಿಶಕ್ತಿ, ಮಹಾಮಾಯೆ, ಮಂತ್ರದೇವತೆ, ಅದೇ ರೀತಿ ಕೊರಗಜ್ಜ, ಇನ್ನಿತರ ಶಕ್ತಿಗಳು ಬಹಳಷ್ಟು ಪರಿಣಾಮಕಾರಿಯಾಗಿ, ಯಾಕಂದರೆ ನೆನೆದ ಕೆಲಸವನ್ನು, ಇಷ್ಟಾರ್ಥವನ್ನು ಕೂಡಲೇ ನೆರವೇರಿಸುವ ನಿಟ್ಟಿನಲ್ಲಿ ಸಂಪೂರ್ಣ ಆಶೀರ್ವಾದವನ್ನು ಮಾಡ್ತಾ ಇದೆ. ಯಾಕಂದರೆ ನಾನು ಕಂಡುಕೊಂಡಂತೆ ಕಳೆದ ಇತ್ತೀಚೆಗೆ ನಡೆದಂಥ ಒಂದು ವಾರದ ಹಿಂದೆ ನನಗೊಂದು ನನ್ನ ಉದ್ಯಮದ ಕ್ಷೇತ್ರದಲ್ಲಿ ನನ್ನ ಆತ್ಮೀಯರೊಬ್ಬರಿದ್ದಾರೆ, ಅವರು ಕೂಡ ಸಂಕಷ್ಟದಲ್ಲಿದ್ದರು. ಆ ಸಂದರ್ಭದಲ್ಲಿ ನಾನು ನೆನೆಸಿದೆ. ರಾತ್ರಿ ಕನಸಿನಲ್ಲಿ ಬಂದು ನೀನು ಮುಂದೆ ಹೋಗು, ನಾನು ನಿನ್ನ ಜೊತೆ ಬೆರೆಸ ಇದ್ದೇನೆ ಎಂದು ಹೇಳಿದ್ದು. ಈ ಸಂದರ್ಭದಲ್ಲಿ ಇಲ್ಲಿ ಬಂದು ನಾನು ಪ್ರಾರ್ಥನೆ ಮಾಡಿ ಪ್ರಸಾದವನ್ನು, ಇಲ್ಲಿನ ಧರ್ಮದರ್ಶಿಗಳ ಪ್ರಸಾದವನ್ನು ಪಡೆದು ಹೋದಾಗ ಮರುದಿವಸ ಆ ಕಾರ್ಯವು ಈಡೇರಿತು. ಈ ಸಂದರ್ಭದಲ್ಲಿ ನಾನು ನೆನೆಸಿದೆ, ಇಲ್ಲಿ ಏನಾದರೂ ಸೇವೆ ಆಗುವ ಸಂದರ್ಭದಲ್ಲಿ ನಮ್ಮದು ಕಿಂಚಿತ್ ಏನಾದರೂ ಸೇವೆ ಸಲ್ಲಿಸುವ. ಅದೇ ರೀತಿ ಈ ದಿವಸ ನೇಮ ನಡೀತಾ ಇದೆ. ನಾವು ಭೇಟಿಯನ್ನು ಮಾಡಿದ್ದೇವೆ. ಇಲ್ಲಿನ ಈ ಕ್ಷೇತ್ರ ಮತ್ತಷ್ಟು ಬೆಳಗಲಿ, ಯಾಕಂದರೆ ಬಂದ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಈ ಕ್ಷೇತ್ರ ಮತ್ತಷ್ಟು ಬೆಳಗಲಿ, ಇನ್ನಷ್ಟು ಜನರ ಬಾಳಿಗೆ ನಂದ ದೀಪವಾಗಿ ಬೆಳಗಲಿ. ಮಣ್ಣುಗೊಂಡ ಜಾಗರು ಜಾಗು ತಾವು ತಾವು ಮಾಯದ ಪಥಕ್ಕೆ ನೀರಾದು ಈ ಗ್ರಾಮಡು ವೈಭವಡು ರಾಜ್ಯಭಾರ ದೈವ ದೇವರನ್ನ ಪಾದ ಪತ್ತದು ದೇವಶತಮಾನ ಕಾಲ ಪುಣ್ಯತ್ತಿನ ಭೂಮಿ ನಾಗನಡ ಈ ನಡ್ಸಲ್ಪಾಡದ ಪಂಚಾವರದ ಮನಡು ಪೂರೈರ್ಯಾಕಲ ಆತ್ಮದ ಭಕ್ತಿ ಕೊಲ್ದು ಮಣ್ಣು ಪ್ರಕಾರ ಮಾಯಸಾರಥಿ ಆತ ಲೆಕ್ಕಾಚಾರ ಮಾನವರ್ಗ ಮದಿಪರ ಸಾಧ್ಯ ವರ್ಷಪದ ತಿಂಗಳು ಆವೇದಿ ಆವರ್ತಕ್ಕತ್ತಿನ ಸೇವೆನು ಇನ್ನೆಚ್ಚ ಪ್ರಕಾರ ಮಲ್ಪೊಂದು ಬೈದಲ್ಲ ಅಮಾವಾಸ್ಯದ ದಿನತಾಣಿ ಪುಣ್ಯದಿನಂಟು ಭಗವದ್ಭಕ್ತಿಯ ಕುಲಕುಟುಂಬ ತಿರುತಿಂಗಾರ ಸೇವೆಕರುಡು ನಿರ್ಧಾರ ಮಲ್ದರು. ಆ ಪ್ರಕಾರ ದಾಖಲೆ ಮಾಡಿದ ಮನೆಗಳು ಮಲ್ಪಾದು ಒಪ್ಪೈನ ಬಡಿಯರು ಕೊಪ್ಪೈನ ಜಲಕ ಸುತ್ತ ಮಲ್ಪಾದ ಅಂಗಶುದ್ಧವಿನ ಆಭರಣ ಮೈದರು ತಂದು ಮನೆಗೊಂದು ಸುತ್ತಾಯ್ತಲು ಸುತ್ತಾದ ನೀನು ಮುಂಭಾಗ ಉಂಟಾದ ಇರುವಾರು ಎಲ್ಪಪ್ರಾಯದ ಮಾಜಿನ ಏಳಪ್ರಾಯದ ಮಾನವಿಕ ನೆಟ್ಟಿನ ಪೊತ್ತಜ್ಜ ಜೋಡಿಸಿನ ಜೋಡಿನ ಅನೇಕ ವೈದ್ಯ ಇಬ್ಬರೇ ವರ್ತನ ಈ ಪೊರ್ತಗಳಿಗೆ ಎಷ್ಟಗಳಿಗೆ ಬಂಧನ ಬಾಧಿ ಪರ್ಯಾವು ವಿಷಳಿಗೆತ್ತನ ಮಧ್ಯಮರ್ಗೊಂದು ಗಾಢವಾಗಿ ಅವನು ಈ ಪೊರ್ತಗಳಿಗೆ ಬ್ರಹ್ಮತ್ವ ಜಾತಿಗಾಗಿ ಮನಸ್ಥಾನ ಮತ್ತು ಗ್ರಾಮಾಗಣೆ ಸಂಬಂಧಕ್ಕೆ ಚಿತ್ತನ ಊರ ಪರವೂರ ಭಕ್ತರು ಹತ್ತು ಮೂರು ಅಧ್ಯಕ್ಷನ ಕೊಟ್ಟು ಗ್ರಾಮ ದೇವರ ಪಾದನ ಕೊಟ್ಟಲ್ಲ, ಸೀಮೆ ದೇವರ ಬರಾಬರಿಕೆಯನ್ನು ಕೊಟ್ಟಲ್ಲ, ಊರ ಹಿರಿಯಾಕರ ಆಕಾಶ ಬುಡ್ಲ ಭೂಮಿ ಡಾಲ ಭೂಮಿ ಬುಡ್ಲ ಬಡಗಲ
ಇದೇ ಕಾರಣಕ್ಕೆ ತುಳುನಾಡಿನ ಆರಾಧ್ಯ ದೈವವಾಗಿ ಕೊರಗಜ್ಜ ಎಂದು ಕರೆಯಲ್ಪಡುವ ಕೊರಗ ತನಿಯರನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಲಾಗ್ತಾ ಇದ್ದು, ಧರ್ಮ ಮತ್ತು ಸತ್ಯದ ಪ್ರತೀಕವಾಗಿ ನಂಬಿದವರಿಗೆ ಇಂಬು ಕೊಡುವ ಧರ್ಮ ದೈವವಾಗಿ ಕೊರಗಜ್ಜ ತುಳುನಾಡಿನಲ್ಲಿ ನೆಲೆ ನಿಂತಿದ್ದಾನೆ. ಅಂತೆಯೇ ಶ್ರೀ ಆದಿಶಕ್ತಿ ಆದಿಮಾಯೆ ಮಂತ್ರ ದೇವತೆ ಹಾಗೂ ಸ್ವಾಮಿ ಕೊರಗಜ್ಜನ ಕ್ಷೇತ್ರ ಅಲಂಕಾರಿನಲ್ಲೂ ಕೊರಗಜ್ಜನನ್ನ ಭಕ್ತಿಯಿಂದ ಪೂಜಿಸಲಾಗುತ್ತೆ. ಇನ್ನು ಕೊರಗಜ್ಜನ ಸನ್ನಿಧಾನದಲ್ಲಿ ಬತ್ತಿಯ ದೀಪವನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ದೀಪಗಳನ್ನ ಇಲ್ಲಿ ಕ್ಷೇತ್ರಡು ದಾದಾಂಡು ಬಂಡ ಕೊರಗಜ್ಜನ ಅಪ್ಪಣೆ ಅಂಡ್ ಎಂಗಳಿಗೆ ಎನ್ನ ಒಂಜಿ ಗುಡಿಕ್ ಲೈಟ್ ಪಾಡ್ರೆ ಬಲ್ಲಿ ದೀಪೋಡೆ ನಡಪೊಡು ಅಂಚ ಸೇವೆ ದೀಪೋಡು ನಡಪೊಡು ಅಂಚ ಅದು ಪುನಗ ಭಕ್ತಿರ್ ನಂಜು ಆಸೆ ಅಂಡ್ ಎಂಗುಲ್ ದೀಪ ಖಂಡಿತ ಬಣ್ಪ ಪತ್ತಿ ಭಕ್ತಿರ್ ಕಲ್ಲದ ದೀಪವನ್ನು ಕಂದದು ಆ ಸೇವೆ ಆರೈಕೆ ಕುರಿಯರು ಪತ್ತಿ ಭಕ್ತಿರ್ ಅಂಚ ಅದು ಪುನಗ ನಿರಂತರವಾದ ಈ ಈತ ದೀಪದ ಆರಾಧನೆ ಒಂದುಂಡು ನನ್ನಲ್ಲ ಎಂಕ್ ಲೈಟ್ ಬುಡ್ಚಿ ಬನ್ಪುನ ವಿಷಯ ಕೊರಗಜ್ಜಗೆ ನಿಜವಾದ ಲೈಟ್ ಇಜ್ಜಿ ಕೊರಗಜ್ಜನೆ ಮುಲ್ಪ ಅಪ್ಪಣೆ ಅದು ಅಂಕಲೆ ಪಣ್ಣೆ ಪ್ರಕಾರ ಎಂಗುಲು ಭಕ್ತಿರ್ ಮಾತ ರೀತಿಡ್ಲ ಕಲ್ಲದ ಆ ಕಲ್ಲಡ ದೀಪ ಪೊತ್ತೋಡು ಪಂಪಿನ ನಿರ್ಧಾರ ಮಲ್ತೀರು ಅಂಚ ಅದು ಸೇವಾ ಸಮಿತಿ ಮಲ್ತ ಮುಲ್ಪ ಇದ ಮುಟ್ಟ ಸೇವಾ ಸಮಿತಿ ಇಜ್ಜಿ ಮಾತೇರ್ಲ ಖುಷಿ ಅಂಡು ಎಂಕುಲ್ ಬರ್ಪ ಎಂಕುಲ್ ದುಂಬುಳ್ಳ ಸೇವಾ ಸಮಿತಿ ಮಲ್ಪಗ ಅಂದು ಅಂಚನೆ ಆದಿಶಕ್ತಿ ಆದಿಮಯ ಮಂತ್ರದೇವತೆ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಆಂಡ್ ಅಂಚನೆ ಮಹಿಳಾ ಮಂಡಳಿಲ ಸೇವಾ ಸಮಿತಿ ಆಂಡ್ ರಡ್ಡು ಉಂದುಲ ಅದು ಜೀರ್ಣಾದವರು ಭಕ್ತಿಯರ ಪೂರ ಜೈದ ಅವಿನ ಪೊರುಳು ದೇವಿನ ಅನುಗ್ರಹೋಡು ಮಲ್ಪೋಡು ಪಣದು ಅಂಕಲಂಜಿ ಪ್ರಾರ್ಥನೆ ಪ್ರೀತಿ ಶ್ವಾಸೋಡು ಮಾತೇರೆನ್ನ ಸ್ವಾಗತ ಮಲ್ಪ ಪವಿತ್ರವಾಯಿನ ಮಣ್ಣಿಗೆ ಮಾತೆರ್ಲ ಬತ್ತದು ಅಕಲಕಲ ಕಷ್ಟ ಇನ್ನೊಂಡ ಪರಿಹಾರ ಮಲ್ತಂ ಪೋದು ಸಂಪೂರ್ಣವಾದ ಮಾತ ಜನಕುಲ ಸಾವಿರ ಜನಡು ಬತ್ತದು ಈ ಕ್ಷೇತ್ರ ಅಪ್ಪೆ ಆದಿಶಕ್ತಿನ ಪರಿವಾರ ಶಕ್ತಿ ಅಂಜನ ಕೊರಗ ಜನ ಗಂಧ ಪ್ರಸಾದ ಪತ ನೊಡೊಂದು ಎಂಗುಲು ವಿನಂತಿ ಮಲ್ಪ ಭಕ್ತಿದ ಕಡಲಿಡು ಕಷ್ಟೋಲು ಕರಿದಾಂಡು ಭಕ್ತಿದ ಕಡಲಿಡು. ನೋಡಿದ್ರಲ್ವ ವೀಕ್ಷಕರೇ, ಕಾರಣಿಕದ ಇತಿಹಾಸವನ್ನ ಹೊಂದಿರುವ ಶ್ರೀ ಆದಿಶಕ್ತಿ ಆದಿಮಾಯೆ ಮಂತ್ರದೇವತೆ ಹಾಗೆ ಶ್ರೀ ಸ್ವಾಮಿ ಕೊರಗಜ್ಜ ಸನ್ನಿಧಾನದ ವಿಶೇಷತೆಯ ಬಗ್ಗೆ. ಇನ್ನು ಇದೇ ಬರುವ ಮೇ 3ರಿಂದ ಶ್ರೀ ಕ್ಷೇತ್ರದಲ್ಲಿ ಶ್ರೀ ನಾಗದೇವರ ಪುನಃ ಪ್ರತಿಷ್ಠೆ ಹಾಗೆಯೇ ಬ್ರಹ್ಮಕಲಶೋತ್ಸವ ನೇಮೋತ್ಸವ ನಡೆಯಲಿದೆ. ಈ ಒಂದು ನೇಮೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.